ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ರೂಪಿಸಿರುವುದು ಬಯಲಾಗಿದೆ. ಇಮೇಲ್ನ ತನಿಖೆಯನ್ನ ಎನ್ಐಎಗೆ ನೀಡಲಾಗಿದೆ. ಗುಪ್ತಚರ ಮೂಲಗಳನ್ನ ಉಲ್ಲೇಖಿಸಿ ಪ್ರಧಾನಿ ಮೋದಿಗೆ ಕೊಲೆ ಬೆದರಿಕೆ ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ಬೆದರಿಕೆ ಇಮೇಲ್ಗಳು ಬಂದಿವೆ. ಈ ಷಡ್ಯಂತ್ರವನ್ನ ಬಯಲಿಗೆಳೆಯಬಾರದು ಎಂದು ಆತ್ಮಹತ್ಯೆಗೆ ಸಿದ್ಧರಾಗಿದ್ದಾರೆ ಎಂದು ಇಮೇಲರ್ ಹೇಳಿದ್ದಾರೆ. ಪ್ರಧಾನಿ ಮೋದಿಯನ್ನ ಕೊಲ್ಲಲು ಸಿದ್ಧರಾಗಿದ್ದಾರೆ. ಒಟ್ಟು 20 ಕೆಜಿ ಆರ್ಡಿಎಕ್ಸ್ ಹಾಗೂ 20 ಸ್ಲೀಪರ್ ಸೆಲ್ಗಳನ್ನು ಹೊಂದಿದ್ದಾರೆ. ಮೇಲ್ ಸಂದೇಶ ಪ್ರಕಾರ ದಾಳಿಯ ಯೋಜನೆ ಸಿದ್ಧಪಡಿಸಲಾಗಿದೆ. ಮೇಲ್ ಬರೆದಿರುವ ವ್ಯಕ್ತಿಗೆ ಹಲವು ಭಯೋತ್ಪಾದಕರೊಂದಿಗೆ ಸಂಪರ್ಕವಿದೆ ಎಂದು ಮೇಲ್ನಲ್ಲಿ ಹೇಳಲಾಗಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಗುಪ್ತಚರ ಮತ್ತು ಭದ್ರತಾ ಏಜೆನ್ಸಿಗಳಿಗೂ ಕೂಡ ಬೆದರಿಕೆ ಇಮೇಲ್ಗಳನ್ನು ಕಳುಹಿಸಿದೆ. ಮೇಲ್ ಬಂದಿರುವ ಮೇಲ್ ಐಡಿ ತನಿಖೆ ನಡೀತಾ ಇದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮುಂಬೈ ಶಾಖೆಗೆ ಇಮೇಲ್ ಬಂದಿದೆ. ಪ್ರಧಾನಿ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಿರುವುದು ಬಹಿರಂಗವಾದ ನಂತರ ಭದ್ರತಾ ಪಡೆಗಳು ಎಚ್ಚೆತ್ತುಕೊಂಡಿದ್ದು ಇಮೇಲ್ ಕಳುಹಿಸಿದವರನ್ನ ಪತ್ತೆ ಮಾಡಲಾಗ್ತಾ ಇದೆ.